ತುರುವೇಕೆರೆ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ರೇಣುಕುಮಾರ್ ಅವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಶ್ರೀ ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ರೇಣುಕುಮಾರ್, ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದು, ವಾಲ್ಮೀಕಿ ಸಮಾಜದ ಎಲ್ಲ ಬಾಂಧವರಿಗೂ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ವಾಲ್ಮೀಕಿ ಜೀವನ ಚರಿತ್ರೆಯನ್ನು ನಾವೆಲ್ಲ ತಿಳಿದಿದ್ದೇವೆ. ವಾಲ್ಮೀಕಿ ಮಹರ್ಷಿ ಅವರು ರಾಮಾಯಣವನ್ನ ಬರೆದಂತಹ ಮಹಾನ್ ದಾರ್ಶನಿಕರು ಎಂದರು. ವಾಲ್ಮೀಕಿ ಅವರ ಜೀವನದ ಅಂಶಗಳನ್ನು ಪ್ರತಿ ವರ್ಷ ನೆನಪು ಮಾಡಿಕೊಳ್ಳುತ್ತೇವೆ. ಅದರಲ್ಲಿ ಕೆಲವು ಅಂಶಗಳನ್ನು ನೋಡಿದಾಗ ಅವರ ಹೋರಾಟದ ಹಿನ್ನೆಲೆ ತುಂಬಾ ಕುತೂಹಲವಾದದ್ದು. ಇವರು ಎಲ್ಲ ಸಮಾಜಕ್ಕೆ ಬೇಕಾದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅವರನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಅವಕಾಶ. ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿದೆ ಎಂದರು. ನಿವೃತ್ತ ಶಿಕ್ಷಣಾಧಿಕಾರಿ ಸೋಮಶೇಖರ್ ಮಾತನಾಡಿ, ವಾಲ್ಮೀಕಿ ಅವರು ಮನ ಪರಿವರ್ತನೆ ಹೊಂದಿ ನಮಗೆಲ್ಲ ಇಂದಿಗೂ ಪ್ರಸ್ತುತವಾಗಿರುವ ರಾಮಾಯಣವನ್ನು ಬರೆದಂತಹ ಮಹಾನ್ ವ್ಯಕ್ತಿ. ಇವರನ್ನು ನಾವು ನೆನೆಯುತ್ತಿರುವುದು ನಮಗೆ ಸಂತಸ ತಂದಿದೆ. ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಾಂಧವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಶಿವಣ್ಣ, ನಿವೃತ್ತ ಸೈನಿಕರಾದ ಶಂಕರಯ್ಯ, ಮಾಜಿ ಅಧ್ಯಕ್ಷರಾದ ಎನ್ ಗೋವಿಂದಯ್ಯ, ಮಾಜಿ ಉಪಾಧ್ಯಕ್ಷರಾದ ಚಂದ್ರಪ್ಪ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ತ್ರಿವೇಣಿ ಮಧುಸೂದನ್, ಚಿದಾನಂದ ಸ್ವಾಮಿ, ದೇವರಾಜು, ಕಿರಣ್ ನಾಯಕ್, ಧನಂಜಯ ಮತ್ತು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ವಾಲ್ಮೀಕಿ ಜಯಂತಿಯನ್ನು ಈಗ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದು, ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ಸಮಾಜ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಎಲ್ಲ ಸಹೋದ್ಯೋಗಿ ಮಿತ್ರರು ಆಗಮಿಸಿದರೆ ಅವರಿಗೆ ತಾಲೂಕು ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಾಲ್ಮೀಕಿ ಅವರ ಜೀವನ ಚರಿತ್ರೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಮನ್ನಣೆ ಮಾಡಬಹುದು. ವಾಲ್ಮೀಕಿಯವರು ಎಲ್ಲ ಗೊತ್ತಿರುವಂತೆ ರಾಮಾಯಣನ ಇತಿಹಾಸ ಸೃಷ್ಟಿಸಿದಂಥ ಮಹಾನ್ ವ್ಯಕ್ತಿ. ಇವತ್ತು ಆ ಸಮಾಜದ ಎಲ್ಲರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಹೋಗಿರುವುದರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಸೊ ಅವರು ಒಳ್ಳೆದಾಲಿಯಿಂದ ನಾನು ತಾಲೂಕಾದ ವತಿಯಿಂದ ಆಶಿಸ್ತೀನಿ. ವಾಲ್ಮೀಕಿಯವರ ಜೀವನ ಚರಿತ್ರೆಯ ಅಂಶಗಳನ್ನು ಪ್ರತಿ ವರ್ಷ ನಾವು ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಈ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ವಾಲ್ಮೀಕಿಯವರ ಕೆಲವು ಆದರ್ಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಪ್ರತಿದಿನ ನಾವು ಅವರ ವಾಲ್ಮೀಕಿಯವರ ಜೀವನದ ಒಂದು ಶೈಲಿ, ಅವರ ಆಡಳಿತದ ಒಂದು ಏನು ಅವರ ಹೋರಾಟದ ಹಿನ್ನೆಲೆ ಸಮಾಜದ ಬಗ್ಗೆ, ಹಾಗೆ ಅವರು ಎಲ್ಲರಿಗೂ ಮುಖಂಡರ ಥರ ಕಾಣ್ತಾರೆ. ಎಲ್ಲರಿಗೂ ವಾಲ್ಮೀಕಿಯವರು ಕಾಣ್ತಾರೆ. ಯಾಕಂದರೆ ವಾಲ್ಮೀಕಿ ಬರೆದಂಥ ರಾಮಾಯಣವನ್ನು ಇಡೀ ಎಲ್ಲ ಸಮಾಜದ ಜನರು ಕೂಡ ಅವರು ಓದುವಂಥ ಅಭ್ಯಾಸ ಮಾಡ್ತಾರೆ. ಹಾಗೆ ಅವರ ನೆನಪನ್ನು ಮಾಡಿಕೊಳ್ಳುತ್ತೆ ಒಂದು ಅವಕಾಶ ಅಂತೇಳಿ ಎಲ್ಲರಿಗೂ 10 ವರ್ಷ ಭಾರತ ಅಭಿನಂದನೆ ಸಲ್ಲಿಸ್ತಾರೆ.